ಈಗ ಎಂತೆಂಥವ್ರು ಬಂದು ಹೇಳಿದ್ದಾರೆ, ಏನು ಡಿ ಸಿ ಆಗಿ ಕೆಲಸ ಮಾಡ್ತಾರಾ ಅಥವಾ ಕಾಂಗ್ರೆಸ್ಸಿನ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತಾರಾ ಅಂತ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಕೇಳ್ತಾ ಇದ್ದೇನೆ. ಹಂತದಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಪ್ರತಿ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ. ಯಾಕೆ ಹೀಗೆ ಅವಮಾನ ಮಾಡ್ತಾರೆ? ಇವತ್ತಿನವರೆಗೆ ಒಬ್ಬ ಡಿ ಸಿ ಚೇರಲ್ಲಿ ಕೂತವ ಯಾವುದೇ ರಾಜಕಾರಣವನ್ನು ಮಾಡದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಈ ಡಿ ಸಿಗೆ ಏನು? ಪ್ರತಿ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ. ಪಿಲಿಕುಳದಲ್ಲಿಯೂ ನವೆಂಬರಲ್ಲಿ ಕಂಬಳ ಇದೆ ಅಂತ ಪೇಪರಲ್ಲಿ ಓದಿ ನಾನು ತಿಳ್ಕೊಂಡೆ. ಪಿಲಿಕುಳದಲ್ಲಿ ಕಂಬಳ ಯಾರು ಮಾಡಿಸುವುದು, ಏನು ಎಂಥದ್ದು ಅಂತ ನನಗೆ ಗೊತ್ತಿರಲಿಲ್ಲ. ಪೇಪರಲ್ಲಿ ನೋಡಿಕೊಂಡು ತಿಳಿದೆ ನಾನು ಪಿಲಿಕುಳದಲ್ಲಿ ಕಂಬಳ ಇದೆ ಅಂತ. ಸರಿ, ನಮ್ಮ ಗಮನಕ್ಕೆ ತರಬಹುದು, ನನ್ನ ಕ್ಷೇತ್ರ ಅದು, ಕಂಬಳ ಸಮಿತಿ ಅಧ್ಯಕ್ಷರು ಶಾಸಕರೇ ಆಗಬೇಕು ಅಂತ ಪ್ರೋಟೋಕಾಲ್ ಇದೆ, ಬರ್ಬೋದು ಅಂತ ನಾನು ಎನಿಸಿದೆ. ಆದರೆ ಮೊನ್ನೆ 2 ತಾರೀಕಿಗೆ ಸೆಪ್ಟೆಂಬರ್ 2 ತಾರೀಕಿಗೆ ದೇವಿ ಪ್ರಸಾದ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರು ನನಗೆ ಫೋನ್ ಮಾಡ್ತಾರೆ ಮಧ್ಯಾಹ್ನ. ನಾಳೆ 4 ತಾರೀಕಿಗೆ ಒಂದು ಕಂಬಳ ಪಿಲಿಕುಳದಲ್ಲಿ ಒಂದು ಮೀಟಿಂಗ್ ಇದೆ, ಬರಬೇಕು ಅಂತ ಹೇಳ್ತಾರೆ ನನಗೆ. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ನೀವು ಐಕಳದ ಕಂಬಳಕ್ಕೆ ಕರೀಬೇಕು ನನ್ನನ್ನು, ಪಿಲಿಕುಳದ ಕಂಬಳಕ್ಕೆ ನೀವು ಕರೆಯುವುದಲ್ಲ, ನಾನು ನಿಮ್ಮನ್ನು ಕರೀಬೇಕು. ನೀವು ಹೇಗೆ ನನ್ನನ್ನು ಕರೀತೀರಿ ದೇವಣ್ಣ ಅಂತ ಕೇಳಿದೆ. ಅಲ್ಲಲ್ಲ, ಅದು ಹಾಗೆಲ್ಲ, ಅದು ಹೀಗೆಲ್ಲ ಅಂತ ಹೇಳಿದರು. ಅದರ ಮೊದಲು 1 ರೌಂಡ್ ಮೀಟಿಂಗ್ ಡಿ ಸಿ ಹೋಗಿ ಪಿಲಿಕುಳದಲ್ಲಿ ಆಗಿದೆ. ಇದರ ಬಗ್ಗೆ ನನಗೆ ಡಾಕ್ಟರ್ ಮೋಹನ್ ಆಳ್ವ ಹೇಳಿದರು, ನಾನು ಪಿಲಿಕುಳಕ್ಕೆ ಹೋಗಿದ್ದೆ ಇವತ್ತು, ಏನಂತ ಕೇಳುವಾಗ ಹೀಗೆ ಅಂತ ಹೇಳಿದರು. ನಾನು ಸ್ಕೌಟ್ಸ್ ಭವನಕ್ಕೆ ಹೋಗಿದ್ದೆ. ಹಾಗೆ ಡಿ ಸಿ ಬಂದಿದ್ರು. ಯಾಕೆ ಅಂತ ನೋಡುವ, ಅದು ಕಂಬಳದ್ದು ಮೀಟಿಂಗ್ ಮಾಡಲಿಕ್ಕೆ ಅಂತ ನನಗೆ ಗೊತ್ತಾಯಿತು. ಇದು 2ನೇ ತಾರೀಕಿಗೆ ದೇವಿ ಪ್ರಸಾದ್ ಶೆಟ್ಟಿ ನನಗೆ ಫೋನ್ ಮಾಡಿದ್ದು. ಆಮೇಲೆ ಫೋನ್ ಅವರು ಇಟ್ಟರು. ಸಾಯಂಕಾಲ ಆಗುವಾಗ ಮಂಜುನಾಥ್ ಭಂಡಾರಿ MLC ಅವರು ನನಗೆ ಫೋನ್ ಮಾಡ್ತಾರೆ. ಅವತ್ತೇ, ಅಣ್ಣ 4 ತಾರೀಕಿಗೆ ಒಂದು ಕಂಬಳ ಮಾಡೋದು ಅಂತ ಹೇಳಿಕೊಂಡು ನಾವು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದೇವೆ, ನೀವು ಬರಬೇಕು ಅಂತ. ಅವರ ಹತ್ರ ಇದೇ ಮಾತು ನಾನು ಕೇಳಿದೆ. ಅವರ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು. ನಾನು ಅವರ ಹತ್ರ ಹೇಳಿದ್ದೆ, ನೋಡಿ ಮಂಜುನಾಥ್ ಭಂಡಾರಿ ಅವರೇ, ಅಲ್ಲ ಅದು ಪಿಲಿಕುಲೋತ್ಸವವನ್ನು ಮಾಡಬೇಕು ಅಂತ ಹೇಳಿಕೊಂಡು ನಾನು ಸ್ಪೀಕರಿಗೆ ಒಂದು ಕಾಗದ ಬರೆದಿದ್ದೇನೆ, ಅದರ ಬಗ್ಗೆ ಮೀಟಿಂಗ್. ಸರಿ, ನೀವು ಕರೆಯುವುದಲ್ಲ ನನ್ನನ್ನು, ನಾನು ನಿಮ್ಮನ್ನು ಕರೆಯಬೇಕಿತ್ತು ಕ್ಷೇತ್ರದ ಶಾಸಕನಾಗಿ. ಡಿ ಸಿ ಇವತ್ತಿನವರೆಗೆ ಡಿ ಸಿ ನನ್ನ ಹತ್ರ ಚರ್ಚೆ ಮಾಡಬೇಕಿತ್ತು ಇದರ ಬಗ್ಗೆ. ಹೀಗೆ ಒಂದು ಕಂಬಳ ಮಾಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ, ತಾವೊಂದು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಬೇಕು ಶಾಸಕರ ಅಂತ ನನ್ನ ಹತ್ರ ಹೇಳಬೇಕಿತ್ತು. ನನಗೆ ನನ್ನ ಗಮನಕ್ಕೂ ತರಬೇಕು, ನನ್ನ ಹತ್ರ ಮತ್ತು ಸಂಸದರಿಗೂ ಹೇಳಬೇಕಿತ್ತು. ನನಗೆ ಗೊತ್ತೇ ಇಲ್ಲ. 3ನೇ ತಾರೀಕಿಗೆ ಬೆಳಿಗ್ಗೆ ನನಗೆ ಇನ್ನೊಬ್ಬರು ಇರುವಾಯಿಲ್ ನಮ್ಮ ನವೀನ್ ಆಳ್ವರು ಫೋನ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನಾಳೆ ಒಂದು ಮೀಟಿಂಗ್ ಉಂಟು, ನೀವು ಬರಬೇಕು ಅಂತ. ಅವರ ಹತ್ರನೂ ನಾನು ಇದನ್ನೇ ಹೇಳಿದೆ. ಮಧ್ಯಾಹ್ನ ನಾನು ಮಂಗಳವಾರ ಮಧ್ಯಾಹ್ನ 3ನೇ ತಾರೀಕಿಗೆ ನಾನು ಕಚೇರಿಯಲ್ಲಿ ಇದ್ದೇನೆ ಯಾವಾಗಲೂ. ಅವತ್ತು ಡಿ ಸಿದ್ದೊಂದು ಫೋನ್ ಬಂತಂತೆ, ನನ್ನ ಪಿ ಹೇಳ್ತೇನೆ, ಡಿ ಸಿದ್ದೊಂದು ಫೋನ್ ಬಂತು ಅಂತ. ನಾನು ನನ್ನ ಹವಾಹಾಲುಗಳನ್ನು ಸ್ವೀಕರಿಸ್ತಾ ಇದ್ದೆ ಕಚೇರಿಯಲ್ಲಿ. ಹೌದಾ ಅಂತ ಹೇಳಿದೆ. ಆ ಬಳಿಕ ನನಗೆ ಹೇಳಿದೆ ಡಿ ಸಿ ಅವ್ರದ್ದು ಫೋನ್ ಬಂದಿತ್ತು ಅಂತ. ಆ ಬಳಿಕ ನನಗೆ ಡಿ ಸಿ ಅವರಲ್ಲಿ ಯಾರು ಫೋನ್ ಮಾಡಲಿಲ್ಲ. 4 ತಾರೀಕಿಗೆ ಎಲ್ಲರನ್ನು ಕರೆದಲ್ಲಿ ದೊಡ್ಡ ಡಿ ಸಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಯಿತು. ಬಹುಶಃ ಯಾಕೆ ಹೀಗೆ ಡಿ ಸಿ ಅವರು ಮಾಡ್ತಾರಂತ ಗೊತ್ತಿಲ್ಲ. ಇದು ಮೊದಲಲ್ಲ. MRPL 4th ಫೇಸ್ ಇದ್ದು ಏನೋ ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಅವರೊಂದೊಂದು ಮೀಟಿಂಗ್ ಅನ್ನು ಡಿ ಸಿ ಆಫೀಸಲ್ಲಿ ಕರೀತಾರೆ ಅಂತ ಲ್ಯಾಂಡ್ ಲೂಸರ್ಸ್ ನನಗೆ ಫೋನ್ ಮಾಡ್ತಾರೆ, ಡಿ ಸಿ ಕರೆದಿದ್ದಾರೆ ಮೀಟಿಂಗ್, ನೀವು ಬರೋದಿಲ್ವಾ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿ. KDB AC ಫೋನ್ ಮಾಡಿಕೊಳ್ಳುವಾಗ ಸ್ಪೀಕರ್ ಹೇಳಿದ್ದಾರೆ ಮೀಟಿಂಗ್ ಕರೀಲಿಕ್ಕೆ, ಅದಕ್ಕೆ ಸರಿ, ಸ್ಪೀಕರ್ಗೆ ರೈಟ್ ಉಂಟು, ಉಸ್ತುವಾರಿ ಸಚಿವರಿಗೆ ರೈಟ್ ಉಂಟು ಕರೆಯುವಂಥದ್ದು. ಆದರೆ ನೀವು ನಮಗೆ ತಿಳಿಸ್ಬೇಕಲ್ಲ. AC ಅವರು ಡಿ ಸಿ ನನಗೆ ತಿಳಿಸ್ಬೇಕಲ್ಲ, ನನ್ನ ಕ್ಷೇತ್ರ ಅದು, ನೀವು ತಿಳಿಸಲಿಲ್ಲ. ಆ ಬಳಿಕ ಅದರ ಮೊದಲು ನಿಮಗೆ ಗೊತ್ತಿರಲಿ, ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಆಯಿತು ನನ್ನ ಕ್ಷೇತ್ರದಲ್ಲಿ, ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಡಿ ಸಿಗೆ ಕೇಳುವಾಗ ಅದು ಎಲೆಕ್ಷನ್ ಇದ್ದು, ಕೋಡ್ ಆಫ್ ಕಂಡಕ್ಟ್ ಇತ್ತು, ಏನೇ ಇರಲಿ ನನ್ನ ಗಮನಕ್ಕೆ ತರಬೇಕಾ ಬೇಡ, ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಆಯಿತು, ನನಗೆ ಗೊತ್ತಿಲ್ಲ. ಆ ಬಳಿಕ ಮೊನ್ನೆ ಮಳೆ ಗಿಳೆ ಎಲ್ಲ ಬಂದು ಕಂಡಾಬಟ್ಟೆ ಏರ್ಪೋರ್ಟ್ ನೀರು ಬಂದು ಕೆಲವರ ಮನೆಯ ಪಾತ್ರೆ ಗೀತ್ರೆ ಮನೆ ಅಂಗಳಕ್ಕೆಲ್ಲ ಬಿದ್ದು ರಂಬಾರೊಟ್ಟಿ ಆಯಿತು. ನಮ್ಮ ಕೆಂಜಾರು ಇವರು ಶಾಸಕರು ಭರತ್ ಶೆಟ್ಟಿ ಅವರಲ್ಲಿ ಹೋಗಿ ಅವರನ್ನೆಲ್ಲ, ನಾನು ಬ್ಯಾಂಗ್ಳೂರಲ್ಲಿದ್ದೆ, ಭರತ್ ಶೆಟ್ಟಿ ಅವರೆಲ್ಲ ಹೋಗಿ ಅವರನ್ನೆಲ್ಲ ಸಮಾಧಾನ ಮಾಡಿ, ನಾವು ಎಲ್ಲ ಏರ್ಪೋರ್ಟ್ನವ್ರ ಹತ್ರ ಎಲ್ಲ ಮಾತಾಡ್ತೇವೆ, ಶಾಸಕರ ಹತ್ರ ಮಾತಾಡಿ ನಿಮಗೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಬಂದರು. 2 ದಿನ ಬಿಟ್ಟು ಬಜ್ಪೆ ಪಟ್ಟಣ ಪಂಚಾಯತಿನ ಮುಖ್ಯಾಧಿಕಾರಿಗಳನ್ನು PDOಗಳನ್ನು ಕರೆದುಕೊಂಡು ಹೋಗಿ ಏರ್ಪೋರ್ಟಲ್ಲಿ ಡಿ ಸಿ ಮೀಟಿಂಗ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಈ ರೀತಿಯಾಗಿ ಒಬ್ಬ, ಯಾಕೆ ಅಂತ ಗೊತ್ತಿಲ್ಲ ನನಗೆ, ನನ್ನ ಯಾವುದೇ ನನ್ನ ಕ್ಷೇತ್ರಕ್ಕೆ ಬರುವಾಗ ಈ ಡಿ ಸಿ ಅವರು ನನ್ನನ್ನೊಬ್ಬ ಏನು ಬಹುಶಃ ಹಿಂದುಳಿದ ವರ್ಗದ ಒಬ್ಬ ಶಾಸಕ ಅಂತ ಹೇಳಿ ಈ ರೀತಿಯಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ, ಅಪಮಾನ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ದುಃಖ ಆಯಿತು. ಮೊನ್ನೆ ಯಾರೋ ಫೋನ್ ಮಾಡಿ ನೀವು ಕಂಬಳಕ್ಕೆ ಬರಬೇಕು, ಮೀಟಿಂಗ್ಗೆ ಬರಬೇಕು ಅಂತ ನನ್ನ ಕರೆಯುವಾಗ ಡಿ ಸಿ ನನಗೆ 3 ತಾರೀಕಿಗೆ ಫೋನ್ ಮಾಡೋದಲ್ಲ. ನಾನು ವಾಪಸ್ ಯಾಕೆ ಮಾಡಲಿಲ್ಲ ಫೋನ್ ಅಂತ ಕೇಳಿದ್ರೆ, ಡಿ ಸಿ ಅವರು ಯಾಕೆ ಫೋನ್ ಮಾಡಿದೆ ಅಂತ ಕೇಳುವಾಗ ಡಿ ಸಿ ನನಗೆ 3 ತಾರೀಕಿಗೆ ನೀವು ಮೀಟಿಂಗ್ ಬರಬೇಕು ಅಂತ ಹೇಳಲಿಕ್ಕೆಲ್ಲ ಫೋನ್ ಮಾಡೋದು. ಆ ಮೀಟಿಂಗ್ ಫಿಕ್ಸ್ ಆಗುವ ಮೊದಲು ನನ್ನ ಹತ್ರ ಹೇಳಬೇಕಲ್ಲ.
ಈಗ ಎಂತೆಂಥವ್ರು ಬಂದು ಹೇಳಿದ್ದಾರೆ, ಏನು ಡಿ ಸಿ ಆಗಿ ಕೆಲಸ ಮಾಡ್ತಾರಾ ಅಥವಾ ಕಾಂಗ್ರೆಸ್ಸಿನ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತಾರಾ ಅಂತ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಕೇಳ್ತಾ ಇದ್ದೇನೆ. ಪ್ರತಿ ಹಂತದಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಪ್ರತಿ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ. ಯಾಕೆ ಹೀಗೆ ಅವಮಾನ ಮಾಡ್ತಾರೆ? ಇವತ್ತಿನವರೆಗೆ ಒಬ್ಬ ಡಿ ಸಿ ಚೇರಲ್ಲಿ ಕೂತವ ಯಾವುದೇ ರಾಜಕಾರಣವನ್ನು ಮಾಡದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಈ ಡಿ ಸಿಗೆ ಏನು? ಪ್ರತಿ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ, ಹಂತದಲ್ಲಿ ಅವಮಾನ ಮಾಡ್ತಾರೆ. ಬೇರೆ ಯಾರನ್ನು ನಾನು ದೂಷಿಸುವುದಿಲ್ಲ, ಬೇರೆ ಯಾರನ್ನು ನಾನು ದೂರುವುದಿಲ್ಲ. ಏನು ಈ ಡಿ ಸಿಗೆ? ಒಂದು ಸಲ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಮಾಡಿದ್ದಕ್ಕೆ ನಾವೆಲ್ಲರೂ ಜಿಲ್ಲೆಯ ಶಾಸಕರು ಡಿ ಸಿ ಆಫೀಸಿನ ಮುಂದುಗಡೆ ಕೂತೇವೆ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲ ನನಗೇನೋ ಗೊತ್ತಿಲ್ಲದೆ ಮಾಹಿತಿ ಇಲ್ಲದೆ ಆಯ್ತು ಅಂತ ಹೇಳಿದ್ರು, ಅದನ್ನು ನಾವು ಬಿಟ್ಟೆವು. ಈ ರೀತಿಯಲ್ಲಿ ಅವಮಾನ ಮಾಡುತ್ತಿರುವಾಗ ಯಾಕೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಒಬ್ಬ ಶಾಸಕನಂತಾನ ಯಾವ ರೀತಿಗೆ ನನಗೆ ಅವಮಾನ ಮಾಡ್ತಾರೆ? ಯಾಕೆ ನನ್ನನ್ನು ಈ ರೀತಿಯಲ್ಲಿ ನನಗೆ ಅಗೌರವ ತೋರಿಸ್ತಾರೆ?